ಗ್ರಾಮದ 7ನೇ ವಾರ್ಡು ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ವಿಲ್ಫರ್ಡ್ನವರ ವಾರ್ಡ್ ಹಾಗೂ ಇನ್ನೊಂದು ಸದಸ್ಯರಾದ ಶ್ರೀಮಾನ್ ಹಸನಬ್ಬನವರು ಕೂಡ ಸದಸ್ಯರಾಗಿದ್ದಾರೆ. ಹಾಗೂ ಜಮೀಲಾ ಅವರು ಹಾಗೂ ಪುಷ್ಪಲತಾ ಅವರು ಕೂಡ ನಮ್ಮ ಈ 7ನೇ ವಾರ್ಡ್ನ ಸದಸ್ಯರಾಗಿದ್ದಾರೆ. ಈ 7ನೇ ವಾರ್ಡ್ನ ಈ ಒಂದು ಪ್ರದೇಶದಲ್ಲಿ ಈ ರಾಜರಾಜೇಶ್ವರಿ ದೇವಸ್ಥಾನದಿಂದ ಮಸೀದಿವರೆಗೂ ಒಂದು ರಸ್ತೆಯು ಹದಗೆಟ್ಟಿದ್ದರಿಂದ ನಮ್ಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ಮಾನ್ಯ ಶಾಸಕರಾದಂಥ ವಿ ಟಿ ಖಾದರ್ ಮನವಿಯನ್ನು ನಾವು ಕೊಟ್ಟಿದ್ದೆವು. ಸರ್, ಇದು ಕೂಡಲೇ ಮಾಡಬೇಕು. ನಾವು ಜಾತ್ರೆಗೆ ಹೋಗುವಾಗ ಈ ಮಸೀದಿಗೆ ಬರುವಾಗ ಈ ಸಂಪರ್ಕ ರಸ್ತೆ ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ನಾವು ಹಲವು ರೀತಿಯಲ್ಲಿ ನಾವು ಅವರು ಮನವಿ ಕೊಡುವಾಗ ಅವರು ಕೂಡಲೇ ಸ್ಪಂದಿಸಿ ಸಾಧಾರಣ ಒಂದು 15 ದಿವಸದೊಳಗೆ ಸ್ಪಂದಿಸಿ ಕೂಡಲೇ ಅದಕ್ಕೆ ಕಾಮಗಾರಿಕೆಗೆ ಗುತ್ತಿಗೆಯನ್ನು ಕೂಡ ಕೊಟ್ಟು ಈಗ ನಾವು ಶಂಕುಸ್ಥಾಪನೆ ಹಂತದಲ್ಲಿ ಇದ್ದೇವೆ ಹಾಗೂ ಭೂಮಿ ಪೂಜೆ ಮಾಡುವ ಹಂತದಲ್ಲಿ ಇದ್ದೇವೆ. ಮಾನ್ಯರೇ, ಇವತ್ತು ನಮ್ಮ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ 300 ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯ 7 ವಾರ್ಡಲ್ಲಿ ಕೂಡ ನಡೀತಾ ಉಂಟು. ಎಲ್ಲ ಸದಸ್ಯರನ್ನು ವಿಶ್ವಾಸ ತಗೊಂಡು ಈ ಕಾಮಗಾರಿಕೆಯನ್ನು ಈ ಅಭಿವೃದ್ಧಿ ಪಥದಲ್ಲಿ ನಡೆಸುತ್ತಿದ್ದಾರೆ. ಇದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಶಾಸಕರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರನ್ನು ಇತ್ತೀಚೆಗೆ ಒಂದು ಮೀಟಿಂಗ್ ಮಾಡಿ ಈ 300 ಗ್ರಾಮದಲ್ಲಿ ಯಾವ ಎಲ್ಲ ಕಾಮಗಾರಿಗೆ ಆಗಬೇಕು, ಯಾವುದೆಲ್ಲೂ ನಿಮಗೆ ಮೂಲಭೂತ ಸೌಲಭ್ಯ ಬೇಕು ಅಂತ ತಿಳಿಸಿ ಕೂಡಲೇ ಅದಕ್ಕೆ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕಂತ ನಮಗೆ ತಿಳಿಸಿದ್ದಾರೆ. ಆದರೆ ಒಂದು ಕಿವಿ ಮಾತು ಹೇಳಿದರು, ಯಾವ ರಸ್ತೆಯಾಗಲಿ ಯಾವ ಕಾಮಗಾರಿಗಾಗಲಿ ನೋಡುವಾಗ ನೀವು ಅಲ್ಲಿ ಆ ಜಾತಿಯವ ಈ ಜಾತಿಯವ ಆ ಧರ್ಮ ಈ ಧರ್ಮ ಅಂತ ನೋಡದೆ ಸರ್ವರನ್ನು ವಿಶ್ವಾಸ ತಗೊಂಡು ಮಾತ್ರ ನಮಗೆ ಆ ಪಟ್ಟಿಯನ್ನು ಕೊಡಿಯಂಥ ಖಡಕ್ಕಾಗಿ ನಮಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ಶಾಸಕರು ಸರ್ವಧರ್ಮರನ್ನು ಪ್ರೀತಿಸುವಂಥ ಒಂದು ಜನಪ್ರಿಯ ಶಾಸಕರಾದ್ದರಿಂದ ನಮಗೆ ಕಿವಿ ಮಾತು ಕೊಟ್ಟಿದ್ದಾರೆ. ಹಾಗೂ ಕೂಡ ನಾವು ಕಾರ್ಯಕರ್ತರು ಹಾಗೂ ಎಲ್ಲ ಧರ್ಮೀಯರನ್ನು ವಿಶ್ವಾಸ ತಗೊಂಡು ಈ ಕಾಮಗಾರಿಕೆಗೆ ಇವತ್ತು ಭೂಮಿ ಪೂಜೆಯನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಗುತ್ತಿಗೆದಾರಂಥ ನಿಸಾರ್ ಅಹಮದ್ ಅವರು ಕೂಡ ಇದ್ದಾರೆ. ಹಾಗೂ ನಮ್ಮ ಮಸೀದಿಯ ಜುಮ್ಮಾ ಮಸೀದಿ ಸಂತೋಷ್ ನಗರದ ಮಾಜಿ ಅಧ್ಯಕ್ಷರಾದಂಥ ಮೊಹಮ್ಮದ್ ಅಕ್ಕ ಇದ್ದಾರೆ. ಹಾಗೂ ನಮ್ಮ ಹಿರಿಯರಾದಂಥ ನಮಗೆ ಮಾರ್ಗದರ್ಶನ ನೀಡುವಂಥ ನಮ್ಮವರೇ ಆದ ನಾರಾಯಣರು ಕೂಡ ಇದ್ದಾರೆ. ಹಾಗೂ ಎಲ್ಲ ನಮ್ಮ ಬೇಬಿ ಪೂಜಾವರಿ ಅವರು ಕೂಡ ಇದ್ದಾರೆ. ಹಾಗೂ ನಮ್ಮ 300 ಗ್ರಾಮದ ಮಾಜಿ ಉಪಾಧ್ಯಕ್ಷರಾದಂಥ ನಮ್ಮ ಮಹಿಳಾ ಘಟಕದ ಬ್ಲಾಕಿನ ಉಪಾಧ್ಯಕ್ಷರಾದಂಥ ಐರನ್ ಅವರು ಕೂಡ ಇದ್ದಾರೆ. ಅವರನ್ನೆಲ್ಲ ವಿಶ್ವಾಸ ತಗೊಂಡು ಇವತ್ತು ಸರ್ವಧರ್ಮದ ದೇವರನ್ನು ಪ್ರಾರ್ಥಿಸ್ತಾ ಈ ಒಂದು ಭೂಮಿ ಪೂಜೆ ಮಾಡಲಿಕ್ಕಿದ್ದೇವೆ ಅಂತ ಈ ಮೂಲಕ ನಾನು ತಿಳಿಸಿದ್ದೇನೆ. ಅಧ್ಯಕ್ಷರು 2 ಮಾತಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ವಿನಂತಿಸ್ತೇನೆ. 300 ಗ್ರಾಮದ 7ನೇ ವಾರ್ಡಿನ ಎಲ್ಲ ಕಾರ್ಯಕರ್ತರ ಒಂದು ಬೇಡಿಕೆ ಇತ್ತು. ಈ ಬೇಡಿಕೆ ಕಾರ್ಯಕರ್ತರದು ಯಾವಾಗಲೂ ಶಾಸಕರು ಬರುವಾಗ 300 ಗ್ರಾಮಕ್ಕೆ ಭೇಟಿ ಕೊಡುವಾಗ ಪ್ರತಿದಿನವೂ ಕೂಡ ಶಾಸಕರು ನಮ್ಮ ರಸ್ತೆ ಹೋಗಿದೆ, ಹಡೆಗತ್ತಿದೆ, ಇಲ್ಲಿ ಹಂತದಲ್ಲಿ ಈ ರೋಡನ್ನು ಮಾಡಿದ್ದಾರೆ. ರಾಜರಾಜೇಶ್ವರಿ ದೇವಸ್ಥಾನದಿಂದ ರಾಣಿಪುರ ಚರ್ಚಿಗೆ ಹೋಗುವ ಇದು ಸಂಪರ್ಕ ರಸ್ತೆ. ಹಾಗೂ ಈ ಊರಿನ ಜನರಿಗೆ ತುಂಬ ಒಂದು ಹತ್ತಿರವಾದ ರಸ್ತೆ. ಈ ರಸ್ತೆ ಕೂಡ ಡಾಮರೀಕರಣ ಮಾಡಿದ್ದು ಕೂಡ ನಮ್ಮ ಶಾಸಕರೇ. ಹಾಗೂ ಈಗ ಕಾಂಕ್ರೀಟೀಕರಣ ಕೂಡ ಗುತ್ತಿಗೆದಾರರು ಕೊಟ್ಟಿದ್ದಾರೆ. ಇವತ್ತು ಈ ರೋಡಲ್ಲಿ ನಾವು ಭೂಮಿ ಪೂಜೆ ಮಾಡಲಿಕ್ಕಿದ್ದೇವೆ. ಇಲ್ಲಿನ ಹಿರಿಯರಾದ ನಮ್ಮ ಮಸೀದಿಯ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಅಕ್ಕ ಅವರಿದ್ದಾರೆ. ಹಾಗೂ ಹಿರಿಯರಾದ ನಾರಾಯಣವರಿದ್ದಾರೆ, ಬೇಬಿ ಪೂಜೆಯವರು ಇದ್ದಾರೆ. ನಮ್ಮ ಆತ್ಮೀಯರಾದ ಪಂಚಾಯತ್ ಸದಸ್ಯರಾದ ಹಸನಬ್ಬ ಇದ್ದಾರೆ. ಹಾಗೂ ಮಾಜಿ ಪಂಚಾಯತ್ ಸದಸ್ಯರು ಭಾಸ್ಕರ್ ಕೂಡ ಇದ್ದಾರೆ. ಕುಳಲ ಸಂಘದ ಅಧ್ಯಕ್ಷರು ಅವರಾಗಿದ್ದಾರೆ. ಹಾಗೂ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಐರಿನ್ ಅವರಿದ್ದಾರೆ. ಹಾಗೂ ನಮ್ಮ ಹತ್ತಿರದ ಮನೆಯವರು ಜಸಿಂತ ಅವರಿದ್ದಾರೆ, ಡಲ್ಫಿ ಅವರಿದ್ದಾರೆ. ಹಾಗೂ ಎಲ್ಲ ಈ ಗ್ರಾಮಸ್ಥರಿದ್ದಾರೆ ಈ ಜಾಗದಲ್ಲಿ. ನಮಗೆ ವಿಶೇಷವಾಗಿ ನಮ್ಮ ಶಾಸಕರು ಯಾವಾಗಲೂ ರಸ್ತೆ ಅಭಿವೃದ್ಧಿ ಬಗ್ಗೆ, ನೀರಿನ ಅಭಿವೃದ್ಧಿ ಬಗ್ಗೆ, ಇವತ್ತು ಅರೆಕಾಳದಲ್ಲಿ ಬಹು ದೊಡ್ಡ ನೀರಾವರಿ ಯೋಜನೆ ಮಾಡ್ತಾಯಿದ್ದಾರೆ. ಸಾಧಾರಣ ಒಂದು 224 ಕೋಟಿ ಹಾಕಿ ಸರ್ಕಾರದಿಂದ ಒಂದು ಡಿಸ್ಟ್ರಿಕ್ಟ್ ಮಂತ್ರಿ ಆಗಿರುವಾಗ ಅವರು ಈ ಅನುದಾನವನ್ನು ತಂದು ಈ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಉಳ್ಳಾಲ
ಅವರ ವಿಧಾನಸಭೆಯಲ್ಲಿ ಪ್ರತಿಯೊಂದು ಮನೆಗೆ ಒಳ್ಳೆಯ ಶುದ್ಧ ನೀರಿನ ಘಟಕ ಒಂದು ಮನೆಗೆ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಡುವಂಥ ನಮ್ಮ ಶಾಸಕರು ಯಾವಾಗಲೂ ನಾವು ಅವರ ಚಿರನುರಿಯಾಗಿದ್ದೇವೆ. ಅವರ ನಾವು ಒಂದು ಕಾರ್ಯಕರ್ತ ಅವರೊಟ್ಟಿಗೆ ಉಳ್ಳಾಳದಲ್ಲಿ ಅವರ ಕ್ಷೇತ್ರದಲ್ಲಿ ನಾವು ಯಾವಾಗಲೂ ಅವರೊಟ್ಟಿಗಿದ್ದೇವೆ. ಅವರು ಯಾವಾಗಲೂ ಎಷ್ಟು ಕೂಡ ಅವರ ಶತ್ರುಗಳಿದ್ದರೆ ಕೂಡ ನಾವು ಅವರ ಕಾರ್ಯಕರ್ತರು ಅವರನ್ನು ಅತ್ಯಂತ ಬಹುಮತದಲ್ಲಿ ಮುಂದಿನ ಚುನಾವಣೆಯಲ್ಲಿ ನಾವು ವಿನ್ ಮಾಡಿ ತರ್ತೇವೆ. ಈ ಉಳ್ಳಾಳ ವಿಧಾನಸಭೆ ಕ್ಷೇತ್ರದಲ್ಲಿ ಕೂಡ ಅವರ ಅಭಿವೃದ್ಧಿ ದೊಡ್ಡ ಅಭಿವೃದ್ಧಿ ಮಾಡಿದ್ದಾರೆ. ಈ ಅಭಿವೃದ್ಧಿ ಮಾಡಲಿಕ್ಕೆ ಕಾರಣ ಈ ಕಾರ್ಯಕರ್ತರ ಹುಮ್ಮಸ್ಸು, ಕಾರ್ಯಕರ್ತರ ಬೆಂಬಲ ಅವರಿಗಿದ್ದರಿಂದ ಇವತ್ತು ಈ ಶಂಕುಸ್ಥಾಪನೆಗೆ ಅವರು ಬರ್ತಾರೆ ಅಂತ ಹೇಳಿದರು. ವಿಶೇಷವಾಗಿ DC ಅವರು ಸಭೆ ಕರೆದಿದ್ದರಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಈ ಶಂಕುಸ್ಥಾಪನೆ ನಮ್ಮ ಕಾರ್ಯಕರ್ತರನ್ನು ಸೇರಿಸಿ ನೀವು ಮಾಡಿ ಅಂತ ನಮ್ಮ ಹತ್ರ ಹೇಳಿದರು. ಇವತ್ತು ಸುಭಾಷ್ ನಗರದಲ್ಲಿ ಕೂಡ ಚಂದ್ರಸ್ ಕೊಟ್ಟರಿ ಮನೆ ಹತ್ರ ಕೂಡ ಅಲ್ಲಿ ಕೂಡ ಒಂದು ಶಂಕುಸ್ಥಾಪನೆ ಮಾಡಲಿಕ್ಕೆ ಇಡೀ 300ರಲ್ಲಿ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಉಂಟು. ಗ್ರಾಮ ಪಂಚಾಯತ್ ಬಂದು ನಮ್ಮ ಆಡಳಿತ 1 ವರ್ಷ ಕಳೆಯಿತು. ಈಗ ಅಭಿವೃದ್ಧಿ ಆಗ್ತಾ ಉಂಟು ಪಂಚಾಯತಲ್ಲಿ ಕೂಡ. ಹಾಗೂ ಕೂಡ ನಮ್ಮ ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರ ಬರಬೇಕಂತ ನಾವು ಪ್ರತಿರೋಧ ಮಾಡ್ತೇವೆ. ಈ ಕಾರ್ಯಕರ್ತರು ನಮ್ಮ ಕಷ್ಟದಲ್ಲಿದ್ದಾರೆ. ಪ್ರತಿಯೊಂದು ಬೆಲೆ ಏರಿಕೆ ಆಗಿದೆ. ಇವತ್ತು ಪ್ರತಿ ದವಸ ಧಾನ್ಯದಲ್ಲಿ ಕೂಡ ಬೆಲೆ ಏರಿಕೆಯಾಗಿ ತುಂಬ ಕಷ್ಟದಲ್ಲಿ ಜನಸಾಮಾನ್ಯರಿದ್ದಾರೆ. ಈಗ ಪುನಃ ಕೊರೋನಾ ಮಾರಕ ರೋಗ ಕೂಡ ಬರ್ತಾ ಇದ್ದಾರೆ. ಲಾಕ್ಡೌನ್ ಮಾಡಿದರೆ ಈ ಬಡವರು ದುಡಿದು ತಿನ್ನುವವರಿಗೆ ಈ ಸರ್ಕಾರ ಯಾವುದು ಕೂಡ ಯೋಜನೆ ತರುವುದಿಲ್ಲ. ಈ ಸರ್ಕಾರ ಕೂಡ ಈ ಲಾಕ್ಡೌನು ಸುಮ್ಮನೆ ಕಟ್ಟುಗೆ ಒಂದು ಸರ್ಕಾರ ಈ ಲಾಕ್ಡೌನ್ ಅಂತ ತಂದಿದೆ. ದೊಡ್ಡವರಿಗೆ ಬಿಸ್ನೆಸ್ ಆಗ್ತದೆ, ಬಡವರಿಗೆ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಕೆಲಸಕ್ಕೆ ಹೋಗದಾಗೆ ಇವರು ಲಾಕ್ಡೌನ್ ಹಾಕಿದರೆ ಮುಂದಿನ ದಿನದಲ್ಲಿ ಬಡವರು ಒಂದು ಸುಸೈಡ್ ಮಾಡುವ ಥರ ಬರ್ಬೋದು ಅಂತ, ಮುಂದಿನ ದಿನದಲ್ಲಿ ಒಟ್ಟಿಗೆ ಊಟ ಮಾಡಲಿಕ್ಕೆ ಕೂಡ ಗತಿ ಇಲ್ಲದ ಪರಿಸ್ಥಿತಿ ಬರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಮುಂದಿನ ದಿನದಲ್ಲಿ ಕೂಡ ಈ ಕಾರ್ಯಕರ್ತರು ಮುಂದಿನ ದಿವಸದಲ್ಲಿ ನಮಗೆ ಒಳ್ಳೆಯ ಸರ್ಕಾರ ಬರಲು ಇವರು ಆಶಿಸ್ತಾರೆ ಅಂತ ಭಾವಿಸ್ತಾ ಈ ಭೂಮಿ ಪೂಜೆ ಮಾಡಲು ನಮ್ಮ ಹಿರಿಯರಾದ ಬೇಬಿ ಪೂಜಾರಿ ಅವರು ಒಂದು ಭೂಮಿ ಪೂಜೆಗೆ ಮುಂದಾಗಬೇಕಂತ ಹೇಳ್ತೇನೆ. ಹಾಗೂ ನಮ್ಮ ಕಾರ್ಯಕರ್ತರಾದ ಸಿರಿಲ್ ಡಿಸೋಜ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಈ ಸಭೆಯಲ್ಲಿ ಒಂದು ಅಭಿನಂದನೆ ಸಲ್ಲಿಸ್ತೇನೆ.